ಮನಸ್ಸಿದ್ದರೆ ಮಾರ್ಗ ಕಂಡುಕೊಳ್ಳಬಹುದು ಎಂಬುದಕ್ಕೆ ಈ ಮಂಗಳೂರಿನ ಯುವಕರು ಜೀವಂತ ಉದಾಹರಣೆ. ನಾಟಕದ ಆಸಕ್ತಿಯಿಂದ ಒಟ್ಟಾಗಿ ಬಂದ ಈ ತಂಡ ಈಗ ಮೊಳಕೆ ಕಾಳಿನ ವ್ಯಾಪಾರ ಆರಂಭಿಸಿ ಜನರ ಮನವನ್ನು ಸೆಳೆಯುತ್ತಿದ್ದಾರೆ. ಕದ್ರಿಯಾ ಪಾರ್ಕ್ ಬಳಿ ತಮ್ಮ ಸ್ಟಾಲ್ ಇಟ್ಟಿರುವ ಈ ತಂಡ ಪೌಷ್ಟಿಕತೆ ತುಂಬಿರುವ ಮೊಳಕೆ ಕಾಳುಗಳನ್ನು ಮಾರಾಟ ಮಾಡುತ್ತಿದ್ದು, ಇದರಿಂದ ಆರೋಗ್ಯದ ಅರಿವು ಕೂಡ ಮೂಡಿಸುತ್ತಿದ್ದಾರೆ. ಕೇವಲ ವ್ಯಾಪಾರವಲ್ಲ, ನಮ್ಮ ನಾಟಕ ತಂಡವನ್ನ ಜನತೆಗೆ ಪರಿಚಯಿಸುವ ಪ್ರಯತ್ನದಲ್ಲೂ ಇವರು ನಿರತರಾಗಿದ್ದಾರೆ. ವಿಶೇಷವೆಂದರೆ ಜನಪರ ಹಾಡುಗಳ ಮೂಲಕ ತಮ್ಮ ತಂಡದ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಈ ಉತ್ತಮ ಹಾದಿಗೆ ಜನರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಂಗಳೂರಿನಲ್ಲಿ ಯುವಕರು ನವೀನ ಮಾರ್ಗದಲ್ಲಿ ಉದ್ದಿಮೆಯನ್ನ ಆರಂಭಿಸಿ ಕಲಾ ಪ್ರಚಾರಕ್ಕೂ ವೇದಿಕೆ ಮಾಡುತ್ತಿರುವುದು ಶ್ಲಾಘನೀಯ. ಬಂದು ಸಿಂಗಾರ ತೊಳ್ಳಿ ಹಂಗ ಆಳನೆ ಕಿವಿಗಲ್ಲ ಕಡಿದೇನ ಗಿಳಿಯು ಪಂಚರ ಹಾರಿಸಯ್ಯೋ ರಾಮ ಗಿಳಿಯು ಪಂಚರ ಇಲ್ಲ ರಾಮ ಬರಿಲ್ಲ ರಾಮ ರಾಮ ಎನ್ನೋ ಗೀಳಿ ಕೋಮಲ ಕಾಯದ ಗೀಳಿ ರಾಮ ರಾಮ ಅನ್ನೋ ಗೀಳಿ ಕೋಮಲ ಕಾಯದ ಗೀಳಿ ಸಂಗ ಪುರಂದರ ಬಿಟ್ಟಲನ ಸಂಗ ಬಿಟ್ಟು ಹಾರಿತಯ್ಯೋ. ಒಂದು ಆರ್ಟ್ ಆರ್ಗನೈಸೇಷನ್ ನ ಕಲಾವಿದರು. ಸೊ ನಾವು ಈ ಮಳೆಗಾಲದ ಸಮಯದಲ್ಲಿ ನಮಗೆ ಯಾವುದೇ ಶೋಸ್ ಇಲ್ಲ, ಏನಿಲ್ಲ ಈಗ ಸದ್ಯದ ಮಟ್ಟಿಗೆ. ನಾವೊಂದಿನ ಕದ್ರಿ ಪಾರ್ಕ್ ಆಚೆ ವಾಕಿಂಗ್ ಬರ್ತಿರುವಾಗ ಇಲ್ಲಿ ಏನಿಲ್ಲ, ಇದು ಬೆಳಿಗ್ಗೆ ತಿನ್ಲಿಕ್ಕೆ ಏನಿಲ್ಲ. ಈ ಕಾನ್ಸೆಪ್ಟ್ ಅನ್ನು ನಾವು ಮೈಸೂರು, ಬೆಂಗಳೂರು ಆಚೆ ಎಲ್ಲ ಹೋದಾಗ ಈ ಪಾರ್ಕಿನ ಎದುರಲ್ಲಿ ನಾವು ನೋಡಿದ್ವಿ. ಸ್ಪ್ರೌಟ್ಸ್ ಗಳನ್ನೆಲ್ಲ ಅಥವಾ ಜ್ಯೂಸ್ ಗಳನ್ನೆಲ್ಲ ಮಾರೋದು, ಹೆಲ್ದಿ ಜ್ಯೂಸ್ ಗಳು. ಅದು ತಿಂದಾಗ ನಮಗೆ ನಿಜವಾಗ್ಲೂ ಅನಿಸ್ತು ಇಂಥದ್ದು ಬೇಕು ಬೆಳಿಗ್ಗೆ ಅಂತ. ಹಾಗೆ ನಾವು ಮಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಮನಸ್ಸು ಮಾಡಿ, ಒಂದು ರಾತ್ರೋ ದಿನ ಅದಕ್ಕೆ ಇದೇ ಕಾರಣ ಅದು ಕಾರಣ ಅಂತಿಲ್ಲ, ರಾತ್ರಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ರೆ ರಾತ್ರಿ ಡಿಸೈಡ್ ಮಾಡಿದ್ವಿ. ಬೇಕಾದ ಮೆಟೀರಿಯಲ್ಸ್ ಅನ್ನೆಲ್ಲ ಹೋಗಿ ಡಿಮಾರ್ಟಿಗೆ ಹೋಗಿ ತಗೊಂಡು ಬಂದ್ವಿ. ಮರು ದಿವಸ ಸ್ಪ್ರೌಟ್ಸಿಗೋಸ್ಕರ ಬೇಕಾದದನ್ನೆಲ್ಲ ರೆಡಿ ಮಾಡಿದ್ವಿ. ಬಟ್ ಅದರಲ್ಲಿ ಒಂದು ವಾರ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ವಿ, ಹೇಗೆ ಇದನ್ನ ಮಾಡುದು, ಹೇಗೆ ಎಷ್ಟು ಪ್ರಮಾಣ ಮಿಕ್ಸ್ ಮಾಡಬೇಕು, ಎಷ್ಟು ದಿನ ಮೊಳಕೆ ಬರ್ಲಿಕ್ಕೆ ಇಡಬೇಕು, ಯಾವ್ದು ಸ್ಮೆಲ್ ಬರುತ್ತೆ ಯಾವ್ದು ಬರಲ್ಲ, ನಿಜವಾಗ್ಲೂ ನ್ಯಾಚುರಲಿ ಹೇಗೆಲ್ಲ ವರ್ಕ್ ಮಾಡ್ಬೋದು, ಇದನ್ನ ನಾವು ನಮ್ಮ ಫ್ರೆಂಡ್ಸ್ ಅನ್ನೆಲ್ಲ ಕರೆದು ಅವರಿಗೆ ಸ್ವಲ್ಪ ಟೇಸ್ಟ್ ಕೊಟ್ಟು ಹೇಗೆಲ್ಲ ವರ್ಕ್ ಆಗ್ತದೆ ಅಂತ ನೋಡಿ ಒಂದು ವಾರ ಅದನ್ನು ನಿಜವಾಗ್ಲೂ ನಾಟಕದ ತಯಾರಿಗೆ ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತೇವೆ ಹಾಗೆ ಇದರ ಪ್ರೆಸೆಂಟೇಷನ್ಗೂ ಪ್ರಾಕ್ಟೀಸ್ ಮಾಡಿ ಹೋದ ವಾರದಿಂದ ಶುರು ಮಾಡಿದ್ವಿ. ಇವತ್ತಿಗೆ 7ನೇ ದಿನ. ಮೊಳಕೆ ಕಾಳಿಂದ ಇದು ಮಾಡ್ತಿದ್ದಾರೆ. ಅದರ ಮಟ್ಟಿಗೆ ಹೆಲ್ತ್ ವೈಸ್ ಒಳ್ಳೆಯದು. ಸ್ಟೂಡೆಂಟ್ ಇರ್ಬೋದು, ಮತ್ತೆ ಅವ್ರದ್ದು ಪದ್ಯ ಅದು ಕೇಳ್ತಾ ಇದ್ರೆ ಇನ್ನು ಒಂದ್ ಮೂರ್ ತಿನ್ನು ಮನಸ್ಸಾಗ್ತದೆ. ಬೆಳಿಗ್ಗೆ ಎದ್ದು ಒಂದು ಪ್ಲೇಟ್ ಇದು ತಿಂದ್ರೆ ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಊಟ ಮಾಡಿ ಬೆಳಿಗ್ಗೆದೊಂದು ಫುಡ್ ಇದು ತಿಂದ್ರೆ ಭಯಂಕರ ನಮ್ಗೆ ಹೆಲ್ತಿ ವೈಸ್ ಸ್ಟೆಮಿನಾ ಎಲ್ಲ ಬರ್ತದೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್. ಯಾಕೆಂದ್ರೆ ಮನೆಯಲ್ಲಿ ಈಗ ನೋಡಿ ಎಲ್ಲ ಬಿಸಿ ಲೈಫ್. ಈಗ ಬೆಳಿಗ್ಗೆ ಏಳುದು, ಹೊರಡುದು, ಓಡುದು. ಇಲ್ಲಿ ರೆಡಿ ಇದ್ದಾಗ ನಾವು ಸಹ ಕುಡಿತೇವೆ. ನಾವು ಮನೆಗೆ ಹೋಗಿ ಅದನ್ನು ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಅದು ಆಗುವುದು ಕೆಲಸ ಅಲ್ಲ. ಅದಕ್ಕೋಸ್ಕರ ಇದು ಅವರ ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ. ಈಗ ಈ ಸ್ಪ್ರೌಟ್ ಆಗಲಿ, ಅದು ಮೊಳಕೆಯನ್ನು ತೆಗೆಯೋದು, ಅದನ್ನು ಬೆಳಿಗ್ಗೆ ತರುವುದು ಎಲ್ಲ ಅವರ ಕಲಾಬಿ ಥಿಯೇಟರ್ ಅವರ ಎಲ್ಲ ಫ್ರೆಂಡ್ ಸರ್ಕಲ್ನವರು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ. ಇದನ್ನು ಅವರು ಮುಂದುವರಿಸಬೇಕು. ಒಳ್ಳೆ ಟೀಮ್ ವರ್ಕ್ ಇದ್ರೆ ನಮಗೆ ಏನನ್ನು ಸಾಧಿಸಬಹುದು.
ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.